ಆದರೆ ಈಗ ಇಂದಿನ ಮಕ್ಕಳು ಇಂದಿನ ಜನಾಂಗ ಎಂಬ ನಾಣ್ಣುಡಿಯೊಂದಿಗೆ ಮಕ್ಕಳು ಮಾನವ ಲೋಕದ ಸುಂದರ ಪುಷ್ಪಗಳೆಂಬ ಧ್ಯೇಯ ವಾಕ್ಯದೊಂದಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಡೀತಾ ಇರುವಂತಹ ಈ ಒಂದು ಅಂಗನವಾಡಿ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ನೀನೊಲಿದರೆ ಕೊರಡು ಕೊನರುವುದಯ್ಯ ಎಂಬಂತೆ ದೇವರ ಅನುಗ್ರಹ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವಶ್ಯಕವಾಗಿ ಬೇಕು. ಹಾಗಾಗಿ ಈಗ ಮಕ್ಕಳಿಂದ ದೇವರ ಆಶೀರ್ವಾದಕ್ಕಾಗಿ ಮಕ್ಕಳು ಬರ್ತಾ ಇದ್ದಾರೆ. ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಂದ ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ಸಲಹು ಎಮ್ಮನು ಪ್ರೀತಿ ಇಟ್ಟು ಮಮತೆ ಇಟ್ಟು ರಕ್ಷಿಸನ್ನು ಬಾಲಕನ ಪ್ರಾರ್ಥನೆಯು ನಿನಗೆ ಮುಟ್ಟಲಿ. ದೀಪ ಬೆಳಗಿದಂತೆ ನಮ್ಮ ಮನ ಬೆಳಗಲಿ. ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ, ಹೇ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗಾ, ಕಾವೇರಿಯ ವರರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತೆ, ಜೈ ಭಾರತ ಜನನಿಯ ತನು ಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸದಸ್ಯರಾಗಿರುವ ಮಿಂಪ್ರಿ ಅಂಗನವಾಡಿ ಕೇಂದ್ರದ ಬಾಲ ವಿಕಾಸ ಸಮಿತಿಯ ಸದಸ್ಯರಾಗಿರುವ ಶ್ರೀಯುತ ಹಮೀದ್ ಕಿನ್ಯಾರ್ ಅವರು ಬಂದಂತ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಕಿನ್ಯಾ ಗ್ರಾಮ ಪಂಚಾಯತಿಗೊಳಪಟ್ಟ ಮಿಂಪಿರಿ ಅಂಗನವಾಡಿ ಕೇಂದ್ರ ಕೆಲವು ವರ್ಷಗಳ ಮೊದಲು ಇಲ್ಲಿಗೆ ಅಂಗನವಾಡಿ ಇರಲಿಲ್ಲ. ಆಗಿನ ಸಮಯದಲ್ಲಿ ಒಂದು ಅಂಗನವಾಡಿಯ ಅಗತ್ಯ ಇತ್ತು. ಆದ ಕಾರಣ ಈ ಅಂಗನವಾಡಿಯಲ್ಲಿ ಪ್ರಾರಂಭವಾಗಲು ಕಾರಣ ಅಂಗನವಾಡಿ ಸೂಪರ್ವೈಸರ್ಗಳ ಪ್ರಯತ್ನ ಮತ್ತು ಬೆಳರಿಂಗೆಯ ಅಂಗನವಾಡಿ ಸೂಪರ್ವೈಸರು ನಮಗೆ ಹೇಳಿದರು, ಒಂದು ಅಂಗನವಾಡಿ ಮಿಂಪಿರಿಯಲ್ಲಿ ಅಗತ್ಯವಿದೆ, ಬೇರೆ ಕಡೆ ಇರುವಂತಹ ಅಂಗನವಾಡಿಯನ್ನು ನಾವು ಇಲ್ಲಿಗೆ ಶಿಫ್ಟ್ ಮಾಡುವ. ಆವಾಗ ನಮಗೆ ಸ್ಥಳದ ಅಭಾವ ಇತ್ತು. ನಾವು ಮಿಂಪಿರಿ ಪ್ರದೇಶದಲ್ಲಿ ಒಂದು ಅಂಗನವಾಡಿಯನ್ನ ಸ್ಥಾಪನೆ ಮಾಡಿದೆವು. ಆಮೇಲೆ ಇದು 2 ಗ್ರಾಮಗಳ ಒಂದು ಕೊಂಡಿಯಾದಂತಹ ಸ್ಥಳವಾದ ಕಾರಣ ಮಂಜನಾಡಿ ಗ್ರಾಮದ ಬಟ್ಟಿಯಡ್ಕ ಹಾಗೂ ಬದ್ರಿಯಾನಗರ ಮಿಂಪಿರಿ ಪ್ರದೇಶ ಇದು ಸಂಪರ್ಕ ಸ್ಥಳವಾದ ಕಾರಣ ಈ ಅಂಗನವಾಡಿಗೆ ಜಾಸ್ತಿ ಇಲ್ಲಿ ಮಕ್ಕಳು ಬರ್ತಾ ಇದ್ದಾರೆ. ಆದ ಕಾರಣ ಇಲ್ಲಿಗೆ ಸ್ಥಳದ ಅಭಾವ ಇತ್ತು. ಇವತ್ತು ಈ 5 ಸೆನ್ಸ್ ಸ್ಥಳವನ್ನ ಸರ್ಕಾರದಿಂದ ಅಂಗನವಾಡಿ ಇಲಾಖೆಗೆ ಮಂಜೂರು ಮಾಡುವಲ್ಲಿ ನಾವು ಪ್ರಯತ್ನ ಪಟ್ಟಾಗ ಇದು ಪಟ್ಟ ವರ್ಗದವರ ಕುಂಕೆ ಆಗಿತ್ತು. ಆವಾಗ ಇಲ್ಲಿಯ ದಿವಂಗತ ಬೌತೀಶ್ರವರ ಮಕ್ಕಳಲ್ಲಿ ವಿಚಾರಿಸಿದಾಗ ಅವು ಪ್ರಥಮವಾಗಿ ನಮಗೆ ಅಪಿದಾವತನ್ನ ಬರೆದುಕೊಟ್ಟರು. ನಾವು ನಿಮಗೆ ಯಾವುದೇ ತಕರಾರಿಲ್ಲ, ನಮ್ಮ ಸಂಪೂರ್ಣ
ಅನುಮತಿ ಅಂತ ಅದರ ಮೂಲಕ ನಮ್ಮ ಶಾಸಕರ ಪ್ರಯತ್ನದಿಂದ ಸರ್ಕಾರದಿಂದ ನಮಗೆ 5 ಸೆನ್ಸು ಈ ಇಲಾಖೆಗೆ ಮಂಜೂರಾಯಿತು. ಈ ಇಲಾಖೆ ಮಂಜೂರಾದ ತಕ್ಷಣ ಇಲ್ಲಿಗೆ ಒಂದು ಅಂಗನವಾಡಿ ಕಟ್ಟಡದ ಅವಶ್ಯಕತೆ ಇತ್ತು. ಅದು ಜಿಲ್ಲಾ ಪಂಚಾಯತ್ ಹಾಗೂ NRG ನರೇಗಾದಲ್ಲಿ ಒಂದು ಯೋಜನೆ ಇತ್ತು. ಅಂಗನವಾಡಿ ಕಟ್ಟಡ ಯಾವ ಸ್ಥಳಗಳಲ್ಲಿ ಇಲ್ಲ ಅಲ್ಲಿ ಮಾಡಬಹುದು. ಆ NRG ಹಾಗೂ ಜಿಲ್ಲಾ ಪಂಚಾಯತ್ ಸಹಭಾಗಿತ್ವದಲ್ಲಿ ನಾವು ಈ ಪ್ಲೇಸ್ನಲ್ಲಿ ಈಗ ಸುಂದರವಾದಂತಹ ಒಂದು ಕಟ್ಟಡವನ್ನ ನಿರ್ಮಿಸಿದ್ದೇವೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಹಾಗೂ ಈ ಸ್ಥಳ ಮಂಜೂರು ಮಾಡಲು ಅನುಮತಿ ಹಾಗೂ ಪ್ರೇರಣೆ ಹಾಗೂ ಸಹಕಾರ ಕೊಟ್ಟಂತಹ ನಮ್ಮ ಜನಪ್ರಿಯ ಶಾಸಕರಾದ UT ಖಾದರ್ ಅವರನ್ನು ಅಭಿನಂದಿಸ್ತೇನೆ. ಜೊತೆಗೆ ಈ ಒಂದು ಸ್ಥಳವನ್ನ ಯಾವುದೇ ರೀತಿಯವರಿಗೆ ತಕರಾರಿಲ್ಲದೆ ಅನುಮತಿ ಕೊಟ್ಟು ನಮ್ಮನ್ನು ಈ ಮಂಜೂರಾಗುವಲ್ಲಿ ಸಹಕರಿಸಿದಂತಹ ದಿವಂಗತ ಬೌತೀಸ್ ಅವರ ಫ್ಯಾಮಿಲಿ ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನ ಊರವರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ರೋಣಿ ಅವರು ಎಲ್ಲಿದ್ದರೂ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ನಾವು ಇವತ್ತು ಆಹ್ವಾನಿಸಿದ್ದೆವು, ಅವರು ಬರಲಿಲ್ಲ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಸ್ಥಳ ಇಲ್ಲಿ ಅಂಗನವಾಡಿ ರಚನೆ ಆಗಲು ಸಹಕಾರ ಕೊಟ್ಟಂತ ಅಂಗನವಾಡಿ ಇದರ ಸೂಪರ್ವೈಸರ್ ಹಾಗೂ ಎಲ್ಲ ಅಧಿಕಾರಿಗಳಿಗೂ ನಾನು ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ ಸದಸ್ಯರು ಇದಕ್ಕೂ ಸಹಕಾರ ಕೊಟ್ಟಿದ್ದಾರೆ ಹಾಗೂ ನಮ್ಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರನ್ನ ನಾನು ಈ ಗ್ರಾಮದ ವಾರ್ಡಿನ ಪರವಾಗಿ ನಾನು ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿದ್ದಂತಹ ಮಾಜಿ ಸಚಿವರು ಈ ಪ್ರದೇಶದಲ್ಲಿ ಧಾರಾಳವಾಗಿ ಸರ್ಕಾರಿ ಸ್ಥಳವಾಗಿದ್ದುಕೊಂಡು ಈ ಪ್ರದೇಶ ಇಲ್ಲಿಯ ಸರ್ವೆ ನಂಬರ್ 13, 14, 9, 6, 11, 17 ಸರ್ವೆ ನಂಬರ್ಗಳೆಲ್ಲ ಈ ವರ್ಷ ಸರ್ಕಾರದಿಂದ ತಮಗೆಲ್ಲ ಅಕ್ರಮವಾಗಿ ಕೂತ್ಕೊಂಡಿದ್ದೀರಾ. ತಮಗೆಲ್ಲರಿಗೂ ಸಾಧಾರಣ 200 ಚಿಲ್ಲರ ಕುಟುಂಬಗಳಿಗೆ ಸರ್ಕಾರದಿಂದ 94C ಅನ್ನ ಸಿದ್ದರಾಮಯ್ಯ ಅವರ ಸರ್ಕಾರ ಇರುವಾಗ ಮಂಜೂರು ಮಾಡಿಸಿಕೊಟ್ಟಂತಹ ನಮ್ಮ ಇಲ್ಲಿ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ UT ಖಾದರ್ ಅವರಿಗೆ ನಿಮ್ಮೆಲ್ಲರ ಫಲಾನುಭವಿಗಳ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಾವು ಅಂಗನವಾಡಿ ರಚನೆ ಆಗುವುದಕ್ಕೆ ಮೊದಲೇ ನಾವು ಈ ಪ್ರದೇಶಕ್ಕೆ ಒಂದು ರಸ್ತೆ ಅಗತ್ಯವಿತ್ತು. ಆ ರಸ್ತೆಗೆ ಕಾಂಕ್ರೀಟೀಕರಣ ಮತ್ತು ಅಭಿವೃದ್ಧಿಯನ್ನ ಕಳೆದ ವರ್ಷ ಶಾಸಕರು ಆ ಕಾರ್ಯವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಆ ಕಾರ್ಯಕ್ರಮಕ್ಕೂ ಮತ್ತೆ ಮಿಂಪಿರಿ 3ನೇ ವಾರ್ಡಿನಲ್ಲಿ ಸಾಧಾರಣ ಎಲ್ಲಾ ರಸ್ತೆಗಳು ಈಗಾಗಲೇ ಕಾಂಕ್ರೀಟೀಕರಣವಾಗಿದೆ. ಜೊತೆಗೆ ಈಗಾಗಲೇ ಚರಂಡಿಗಳು ಕಾಂಕ್ರೀಟೀಕರಣಗೊಳ್ಳುತ್ತಿವೆ. ಇದೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಹೇಳುತ್ತಾ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಪರವಾಗಿ ಇದಕ್ಕೆ ಯಾರೆಲ್ಲ ಸಹಕರಿಸಿದ್ರ ಶಾಸಕರಿಂದ ಹಿಡಿದು ಪಂಚಾಯತ್ ಸದಸ್ಯರಿಗೆ ಎಲ್ಲ ಜನಪ್ರತಿನಿಧಿಗಳಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಸಾರ್ವಜನಿಕರಿಗೂ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ನೆರೆಯ ಮಂಜನಾಡಿ ಪಂಚಾಯತ್ ಅಧ್ಯಕ್ಷರಾದ ಮೊಹಮ್ಮದ್ ರವರನ್ನ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಈಗಾಗಲೇ ಉದ್ಘಾಟಿಸಿ ನಮ್ಮನ್ನುದ್ದೇಶಿಸಿ ಮಾತನಾಡಲಿರುವಂತಹ ಎಲ್ಲರ ಜನಪ್ರಿಯ ಶಾಸಕರು, ಎಲ್ಲರೂ ಅಚ್ಚುಮೆಚ್ಚಿನ ನಾಯಕರಾದಂತಹ UT ಖಾದರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹಾಗೂ ಪಂಚಾಯತ್ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿಯೂ ಸ್ವಾಗತಿಸ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮದಲ್ಲಿದ್ದು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟಂತಹ ನಮ್ಮ ಜನಪ್ರಿಯ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಮೋನಾಕಣ್ಣವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಈ ಕಟ್ಟಡ ಆಗಲು ಸಂಪೂರ್ಣ ಸಹಕಾರ ಕೊಟ್ಟು ಜೊತೆಗೆ ಇವತ್ತಿನ ಕಾರ್ಯಕ್ರಮ ಅಂಗನವಾಡಿಗೆ ಉಚಿತವಾಗಿ ಬೇಕಾದಂತಹ ಯಾವುದೇ ವ್ಯವಸ್ಥೆಗಳಿರಲಿ, ಉತ್ತಮ ಗೋಡ್ರೇಜ್ ಹಾಗೂ ಅದೇ ರೀತಿ ಸಿಂಟೆಕ್ಸ್ ಟ್ಯಾಂಕಿಗಳನ್ನು ಏನೆಲ್ಲ ಮೂಲಭೂತ ಸೌಕರ್ಯಗಳು ಬೇಕಾ ಅದನ್ನೆಲ್ಲ ಒದಗಿಸಿಕೊಟ್ಟಂತಹ ಪಂಚಾಯತ್ ಅಧ್ಯಕ್ಷರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಪುಷ್ಪಗುಚ್ಛ ನೀಡುವ ಮೂಲಕ ಶಾಸಕರನ್ನ ಸ್ವಾಗತಿಸಲಿದ್ದಾರೆ. ಅದೇ ರೀತಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರನ್ನು ಪುಷ್ಪಗುಚ್ಛ ನೀಡುವ ಮೂಲಕ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ನಮಗೆ ಈ ಅಂಗನವಾಡಿಯಲ್ಲಿ ರಚನೆ ಆಗುವುದರಿಂದ ಎಲ್ಲ ಕಾರ್ಯಕ್ರಮ ನಮ್ಮೊಟ್ಟಿಗೆ ಇದ್ದು ನಮಗೆ ನೂತನವಾಗಿ ಬಂದಂತಹ PDರವರು ಸರ್ಕಾರಿ ಅಧಿಕಾರಿಗಳನ್ನ ನಾವಂತೂ ಅವರನ್ನ ಪ್ರಶಂಸಿಸುವುದಿಲ್ಲ. ಮತ್ತು ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈ ಅಂಗನವಾಡಿಗೆ ಬೇಕಾಗಿ ಸಂಪೂರ್ಣ ಸಹಕಾರವನ್ನ ಕೊಟ್ಟು ಎಲ್ಲ ವಿಷಯಗಳಲ್ಲಿ ನಮ್ಮೊಟ್ಟಿಗೆ ಇದ್ದು ಬಹಳ ನಮಗಿಂತ ಜಾಸ್ತಿ ಪ್ರೆಷರ್ ಅಲ್ಲಿ ಈ ಅಂಗನವಾಡಿ ರಚನೆಯಾಗಬೇಕು, ಪೂರ್ಣಗೊಳಿಸಬೇಕು. ಮತ್ತು ಅದಕ್ಕೆ ಏನೆಲ್ಲ ಬೇಕಾ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಂತಹ ನಮ್ಮ ಉತ್ತಮ ದಕ್ಷ ಕರ್ತವ್ಯ ನಿಷ್ಠೆ ಇರುವಂತಹ PDರವರನ್ನ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇರುವಂತಹ ನಮ್ಮ ಈ ಗ್ರಾಮದ
ಹಲವಾರು ವರ್ಷಗಳ ಕಾಲ ಕಿನ್ಯ ಗ್ರಾಮದ ಜನಪ್ರತಿನಿಧಿಯಾಗಿದ್ದುಕೊಂಡು ಪಂಚಾಯತ್ ಅಧ್ಯಕ್ಷರಲ್ಲಾಗಿದ್ದುಕೊಂಡು ಕೋಟೆಕಾರ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ನಿರ್ದೇಶಕರಲ್ಲಾಗಿದ್ದುಕೊಂಡು ಈ ಭಾಗದ ಒಬ್ಬ ಜನಪ್ರತಿನಿಧಿಯಂತಹ ಹೆಗ್ಗಳಿಕೆ ಇರತಕ್ಕಂತಹ ಹಾಗೂ ದಕ್ಷ ನಾಯಕರಾದ ಎಂ.ಎ. ಬಶೀರಾಕನವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಊರಿನ ಉತ್ತಮ ನಾಯಕರು ಕೊಡುಗೈ ದಾನಿಯು, ಅದೇ ರೀತಿ ರೈತ ಬಂಧು ನಮ್ಮ ಮಸೀದಿಯ ಅಧ್ಯಕ್ಷರಾದ ಇಸ್ಮಾಯಿಲ್ ಹಾಜಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯಕ್ರಮ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ನಮಗಿಂತ ಜಾಸ್ತಿ ಪ್ರೆಷರ್ ಆಗಿದ್ದಂತಹ ಈ ಊರಿನ ಹಿರಿಯರು ಸಲಹೆಗಾರರಂತಹ ತಂಗಲ್ರವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಈ ಸ್ಥಳ ಇಲ್ಲಿ ಮಂಜೂರಾಗಲು ನಮಗೆ ಜಿಲ್ಲಾ ಪಂಚಾಯತ್ ಸದಸ್ಯರಿರುವಾಗ ಸಂಪೂರ್ಣ ಸಹಕಾರ ಕೊಟ್ಟಂತಹ ಎನ್.ಎಸ್. ಕರೀಂ ರವರಿಗೂ ನಾನು ನಿಮ್ಮೆಲ್ಲರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಮೈನಾರಿಟಿಯ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಎನ್.ಎಸ್. ಕರೀಂ ರವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು ಸದಸ್ಯರಾದಂತಹ ಹಿರಿಯರಾದ ಮಾಬಲ್ ಕುಂಜರವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಪಂಚಾಯತ್ ಸದಸ್ಯರಾದ ಮಹಮ್ಮದ್ ರವರಿಗೂ ಸ್ವಾಗತಿಸ್ತಾ ಇದ್ದೀನಿ. ಮಂಜನಾಡಿ ಪಂಚಾಯತ್ ಅಧ್ಯಕ್ಷರಾದ ಮಹಮ್ಮದ್ ರವರಿಗೂ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಪಂಚಾಯತ್ ಸದಸ್ಯರಾದ ಆಶಲತಾ ಆಶರವರಿಗೂ ಎಲ್ಲ ಪಂಚಾಯತ್ ಕಿನ್ಯ ಗ್ರಾಮದ ಎಲ್ಲ ಪಂಚಾಯತ್ ಸದಸ್ಯರಿಗೂ ಸ್ವಾಗತಿಸ್ತಾ ಇದ್ದೀನಿ. ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಕ್ಕಳಿಂದ ಹೂಗುಚ್ಛವನ್ನು ಕೊಡುವುದರ ಮೂಲಕ ನಮ್ಮ ಹಮೀದ್ ಸರ್ ಅನ್ನು ಕೂಡ ಸ್ವಾಗತಿಸುವಂತೆ ವಿನಯಿಸುತ್ತಾ ನಮಗೆ ಇಷ್ಟು ಭೀಂಪ್ರಿ ಅಂಗನವಾಡಿ ಕೇಂದ್ರವು 1/8/2019 ಕಿನ್ಯ ಬೆಳರಂಗಿ ಅಂಗನವಾಡಿ ಸಹಾಯಕಿ ಶ್ರೀಮತಿ ರೇವತಿ ಐತಪ್ಪ ಪೂಜಾರಿ ಅವರ ಮನೆಯಲ್ಲಿ ಪ್ರಾರಂಭಗೊಂಡಿತು. ಅಂದಿನಿಂದ ಸುಮಾರು 3 ವರ್ಷ ಉದಾರ ಮನಸ್ಸಿನಿಂದ ತನ್ನ ಮನೆಯಲ್ಲಿ ಕೇಂದ್ರ ನಡೆಸಲು ಅವಕಾಶ ನೀಡಿರುತ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 80ರಿಂದ 90 ಮಕ್ಕಳು ಹಾಗೂ 25ರಿಂದ 50ರವರೆಗೆ ಗರ್ಭಿಣಿ ಮತ್ತು ಬಾಣಂತಿಯರು ಅಂಗನವಾಡಿ ಕೇಂದ್ರದ ಸೌಲಭ್ಯ ಪಡೆದಿದ್ದರು. ನಂತರದ ದಿನಗಳಲ್ಲಿ ಕಾರಣಾಂತರದಿಂದ ಅಂಗನವಾಡಿ ಕೇಂದ್ರವನ್ನು ಕೇಂದ್ರದ ಸಹಾಯಕಿ ಶ್ರೀಮತಿ ಸುಜಾತ ಜಗದೀಶ ಆಚಾರ್ಯ ಇವರ ಮನೆಗೆ ಸ್ಥಳಾಂತರಿಸಲಾಯಿತು. ಸುಮಾರು 8 ತಿಂಗಳವರೆಗೆ ಸತ್ರಿ ಮನೆಯಲ್ಲಿ ಕೇಂದ್ರ ನಡೆಸಿ ನಂತರ ಪಂಚಾಯತ್ ವತಿಯಿಂದ ನಿರ್ಮಿಸಿಕೊಟ್ಟ ತಾತ್ಕಾಲಿಕ ಕಟ್ಟಡದಲ್ಲಿ ಸುಮಾರು 7 ವರ್ಷಗಳವರೆಗೆ ಅಂಗನವಾಡಿ ನಡೆಸುತ್ತಾ ಬಂದಿರುತ್ತೇವೆ. ಅಂಗನವಾಡಿ ಕೇಂದ್ರಕ್ಕಾಗಿ ಸ್ವಂತ ನಿವೇಶನಕ್ಕಾಗಿ ಇಲಾಖಾ ವತಿಯಿಂದ ಪ್ರಯತ್ನಿಸಿದಾಗ ಗ್ರಾಮಕ ಸಹಾಯಕರಿಂದ ಸರ್ವೆ ನಂಬರ್ ಪಡೆದುಕೊಂಡು ಸರ್ವೆ ನಂಬರ್ 13ರಲ್ಲಿ 5 ಸೆಂಟ್ಸ್ ಜಾಗವನ್ನು ಕಾದಿರಿಸಲು ತಹಸೀಲ್ದಾರರಿಗೆ ಮನವಿ ನೀಡಿ ಸ್ವಂತ ನಿವೇಶನ ಗಿಟ್ಟಿಸಿಕೊಳ್ಳಲಾಯಿತು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಒಳ್ಳೆ ಚಂದ ರೀತಿಯಲ್ಲಿ ಅಂಗನವಾಡಿಯಾಗಿದೆ. ಇದನ್ನು ಇದೇ ರೀತಿ ಚಂದ ಮಾಡಿ ನಡೆಸಿಕೊಂಡು ಹೋಗೋದು ಅಂಗನವಾಡಿ ಟೀಚರ್ ಸಹಾಯಕಿಯ ಕೆಲಸ. ನಾನು ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಶುಭ ಆಶೀರ್ವಾದವನ್ನು ಸನ್ಮಾನಿಸಿ ಮಾತನಾಡುವಂತೆ ವಿನಂತಿಸ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು, ಸದಸ್ಯರನ್ನು, ಅಂಗನವಾಡಿಯ ಮೇಲ್ವಿಚಾರಕರನ್ನು ಮತ್ತು ಎಲ್ಲ ನಮ್ಮ ಅಂಗನವಾಡಿ ಅಧಿಕಾರಿ ವರ್ಗದವರನ್ನು, ಪ್ರೀತಿಯ ವಿದ್ಯಾರ್ಥಿಗಳ ಹೆತ್ತರವನ್ನು ವಿಶೇಷವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ನಮ್ಮ ಜಿಲ್ಲೆಯಲ್ಲೇ ಅತ್ಯಂತ ಮಾದರಿಯಾದ ಮತ್ತು ಸುಂದರವಾದ ಅಂಗನವಾಡಿ ಇವತ್ತು ಕಿನ್ಯ ಗ್ರಾಮದ ಮೀಂಪ್ರಿಯಲ್ಲಿ ತಲೆ ಎತ್ತಿ ಇವತ್ತು ನಿಂತಿದೆ. ಬಹುಶಃ ಇದೆಲ್ಲದ ಉದ್ದೇಶ ಏನಂತ ಹೇಳಿದರೆ, ಭವಿಷ್ಯ ದಿನಗಳಲ್ಲಿ ಈ ಒಂದು ಪ್ರದೇಶದ ಎಷ್ಟು ಮನೆಗಳಿದೆಯಾ, ಈ ಮನೆಯ ಪ್ರತಿಯೊಂದು ಮಕ್ಕಳು ಏನಿದೆಯಾ, ಮುಂದಿನ 10-15 ವರ್ಷಗಳಲ್ಲಿ ಅವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕು. ಅವರ ವ್ಯಕ್ತಿತ್ವ ಅಂಗನವಾಡಿಯಿಂದಲೇ ಇವತ್ತು ತಯಾರಾಗಿ ಬರಬೇಕೆಂಬ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮ ಇವತ್ತು ನಡೆಸ್ಕೊಳ್ತಾ ಇವತ್ತು ಬರ್ತಿದೆ. ಅದಕ್ಕಾಗಿ ತಾವು ಹೆತ್ತವರೆಲ್ಲರೂ ಕೂಡ ಅಂಗನವಾಡಿಗೆ ತನ್ನ ಸಂಪೂರ್ಣವಾದ ಸಹಕಾರ ಕೊಡುವಂಥ ಒಂದು ಜವಾಬ್ದಾರಿ ಇವತ್ತು ಯಾವುದು ಮುಖಾಲ್ಬಿಳೆ 5 minutes ಆದ ಕಾರಣ ಪ್ರತಿಯೊಬ್ಬರು ತಾವು ಹೆತ್ತವರು ಕೂಡ ಅಂಗನವಾಡಿಗೆ ತಮ್ಮ ನಿಮ್ಮದೇ ಅಂಗನವಾಡಿ ನಿಮ್ಮ ಮಕ್ಕಳ ಭಾವನೆಯಿಂದ ಆಗಿಂದಾಗೆ ತಮ್ಮ ಸಂಪೂರ್ಣವಾದ ಸಹಕಾರ ಕೊಡುವಂಥ ಮನೋಭಾವನೆ ಇವತ್ತು ಎಲ್ಲ ಹೆತ್ತವರು ಕೂಡ ಹಮ್ಮಿಕೊಳ್ಬೇಕು. ಬಹುಶಃ ಈ ಮೀಂಪ್ರಿಯ ಸುತ್ತಮುತ್ತ ನಿಮಗೆ ಗೊತ್ತಿದೆ, ಎಷ್ಟೇ ಕಾಲ ಸ್ವಾಭಿಮಾನದಿಂದ ಒಂದು ನೆಮ್ಮದಿಯ ಬದುಕು ಕಾಣಲಿಕ್ಕೆ ತಾವೆಲ್ಲ ಇವತ್ತು ಶ್ರಮಪಟ್ಟು ಒಂದು ಹಂತಕ್ಕೆ ತಾವು ನಿಂತಿದ್ದೀರಿ. ಮುಂದಿನ 10-15 ವರ್ಷಗಳಲ್ಲಿ ಈ ಒಂದು ಪ್ರದೇಶದ ದೊಡ್ಡ ಕನಸು ಏನಿರಬೇಕಂತ ಹೇಳಿದರೆ,
ಪ್ರತಿಯೊಂದು ಮನೆಯಲ್ಲಿ ಮಕ್ಕಳು ಯಾರಿದ್ದಾರ ಅವರೊಂದು ಇಂಜಿನಿಯರ್ ಆಗಬೇಕು, ಅಡ್ವೊಕೇಟ್ ಆಗಬೇಕು, ಪೊಲೀಸ್ ಆಫೀಸರ್ ಆಗಬೇಕು, ಸಿ ಆಗಬೇಕು, ದೊಡ್ಡಂಥ ಸ್ಥಾನಕ್ಕೆ ಹೋಗಿ ಈಗಿರುವಂತೆಲ್ಲ ಓಡಿನ ಜಾಗದಲ್ಲಿ ಎಲ್ಲ ಕೂಡ ಟೆರೆಸ್ನ ಮನೆ ಬಂದು ನಿಲ್ಲಬೇಕು, ಮನೆ ಮುಂದೊಂದು ಕಾರು ಬಂದು ನಿಲ್ಬೇಕು. ಇಷ್ಟು ಆಗಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟರೆ ಎಲ್ಲ ಕೂಡ ಆಟೋಮೆಟಿಕ್ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಸಮಸ್ಯೆಗಳು ಕಷ್ಟಗಳು ಇಲ್ಲದಂಥ ಮನೆಗಳಿಲ್ಲ, ಇಲ್ಲದಂಥ ಪ್ರದೇಶ ಇಲ್ಲ, ಇಲ್ಲಂತ ಊರಿಲ್ಲ. ಎಲ್ಲಿ ಹೋದರೂ ಕೂಡ ಯಾರಿಗಾದರೂ ಕೂಡ ಸಮಸ್ಯೆಗಳು ಕಷ್ಟಗಳೆಲ್ಲ ಇರುವಂಥ ಒಂದು ವಿಚಾರ. ಇದನ್ನೆಲ್ಲ ಧೈರ್ಯವಾಗಿ ಎದುರಿಸಿ ನೆಮ್ಮದಿ ಜೀವನ ಸಾಗಿಸುವಂಥ ಒಂದು ಅವಕಾಶ ಹೇಗೆ ಮಾಡಬೇಕು ನಾವು ಇವತ್ತು ಆಲೋಚನೆ ಮಾಡಬೇಕು. ನಮಗೆ ಎಷ್ಟು ಕಷ್ಟ ಇದೆ, ಹೌದು, ನಮ್ಮ ತಂದೆ ತಾಯಿ ಇದಕ್ಕಿಂತ ಜಾಸ್ತಿ ಕಷ್ಟ ಇತ್ತು, ಅವರ ತಂದೆ ತಾಯಂದಿರಿಗೆ ಅದಕ್ಕಿಂತ ಜಾಸ್ತಿ ಕಷ್ಟ ಇರ್ತದೆ. ಈಗ ನಮ್ಮ ಮಕ್ಕಳಿಗೆ ಬಂದಾಗ ಅವ್ರಿಗೆ ಬೇರೆ ಕಷ್ಟ ಇರ್ತದೆ, ಅವರ ಮಕ್ಕಳು ಸ್ವಾಭಾವಿಕ ಇರುವಂಥದ್ದು. ಅದಕ್ಕೆ ಟೆನ್ಷನ್ ಮಾಡಿಕೊಂಡು ನಾವು ಜೀವನ ಮಾಡಿದರೆ ಆಗುವುದಿಲ್ಲ. ಎಲ್ಲ ರೋಗಕ್ಕೆ ಮದ್ದಿದೆ, ನಿಮ್ಮ ಟೆನ್ಷನ್ಗೆ ಎಲ್ಲಿಯೂ ಕೂಡ ಮದ್ದಿಲ್ಲ. ಮತ್ತೆ ಎಲ್ಲ ರೋಗ ಬರುವುದೇ ನಿಮ್ಮ ಟೆನ್ಷನ್ನಿಂದಾಗಿ. ಅದಕ್ಕೆ ಟೆನ್ಷನ್ ಬೇಡ. ನಿಮ್ಮ ಕಷ್ಟವನ್ನೆಲ್ಲ ನೀವು ಆತ್ಮವಿಶ್ವಾಸ ಇದೆ. ಈ ಮಕ್ಕಳನ್ನು ನೀವು 10-15 ವರ್ಷ ಕಷ್ಟಪಟ್ಟು ಕಲಿಸಿದರೆ ಭವಿಷ್ಯ ನಿಮ್ಮ ಎಲ್ಲ ಕಷ್ಟಗಳು ಕೂಡ ಇವತ್ತು ದೂರ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ನಾವು ಪ್ರತಿಯೊಂದು ಮನೆಯವರು ಕೂಡ ನಿಮ್ಮ ಮಕ್ಕಳನ್ನು ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ಒಂದು ವಿಶೇಷವಾದ ಕನಸನ್ನು ಇವತ್ತಿಂದಲೇ ಏನು ಕಾಣಬೇಕಾ ಅದರ ಬೆನ್ನ ಹಿಂದೆ ಬಿದ್ದು ಪ್ರತಿ ದಿನವೂ ಕೂಡ ನಿಮ್ಮ ಮಕ್ಕಳ ಬಗ್ಗೆ ವಿಶೇಷವಾದ ಗಮನವಿಟ್ಟು ಇಟ್ಟುಕೊಂಡು ಅವ್ರನ್ನ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ವ್ಯವಸ್ಥೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 10-15 ವರ್ಷ ಹೇಗೆ ಹೋಗ್ತದೆ ಯಾರಿಗೂ ಕೂಡ ಗೊತ್ತೇ ಆಗುದಿಲ್ಲ. ಕಣ್ಣು ಮುಚ್ಚಿ ಓಪನ್ ಮಾಡೋ 10 ವರ್ಷ ಮುಂದೆ ಹೋಗ್ತದೆ. ನಾವು ಫಸ್ಟ್ ಬರುವಾಗ ಸಣ್ಣ ನೀವು ಇಷ್ಟು ದೊಡ್ಡದಂತ ಮಕ್ಕಳು ಇವತ್ತು ದೊಡ್ಡವರು ಕೆಲವರು ಇವತ್ತು ಆಗಿದ್ದಾರೆ. ಫಸ್ಟ್ ಬರುವಂಥ ಸಂದರ್ಭದಲ್ಲಿ ಬಹುಶಃ ಅವರೆಲ್ಲ ಇಷ್ಟು ದೊಡ್ಡ ಇದ್ದವರು. ಸೊ ಆದ ಕಾರಣ ಈ 15 ವರ್ಷ ಹೇಗೆ ಹೋಗ್ತಂದು ಹೇಳಿ ಈ ಒಂದು ಗುರಿಟ್ಟುಕೊಂಡು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ. ಈ ಅಂಗನವಾಡಿಗೆ ಆಗಾಗ ಬಂದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಮಹಿಳೆಯರ ಒಂದು ಮೇಲ್ವಿಚಾರನೂ ಕೂಡ ಅಂಗನವಾಡಿ ಇವತ್ತು ನೋಡಿಕೊಳ್ತಾರೆ. ಏನೆಲ್ಲಿದೆ ಎಲ್ಲ ಯೋಜನೆ ಕೂಡ ಇಲ್ಲೇ ಇದೆ. ಆದ ಕಾರಣ ತಾವೆಲ್ಲರೂ ಕೂಡ ನಿಕಟವಾದ ಸಂಪರ್ಕವನ್ನು ನಿಮ್ಮ ಅಂಗನವಾಡಿ ಇಟ್ಕೊಂಡು ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇಂಥ ಅಂಗನವಾಡಿ ಇಡೀ ದೇಶ ಉದ್ದಗಲಕ್ಕೂ ಇದೆ. ಇದೇನು ಬ್ರಿಟಿಷರ್ ತಂದದಲ್ಲ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಲೋಚನೆ ಮಾಡಿ ಅಂಗನವಾಡಿಯನ್ನು ಬಹುಶಃ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ತಂದು ನಿಲ್ಲುವಂಥ ಯೋಜನೆ ಆಯಿತು. ಯಾಕೆ? ಜನಸಾಮಾನ್ಯರ ಮನೆ ಅಂಗಳದಲ್ಲಿ ಇವತ್ತೊಂದು ಅಂಗನವಾಡಿ ಇರಬೇಕು. 3 ಕಿಲೋಮೀಟರ್ ಒಳಗೆ 1 ಕಿಲೋಮೀಟರ್ ಒಳಗಡೆ ಒಂದು ಶಾಲೆ ಇರಬೇಕು. 3 ಕಿಲೋಮೀಟರ್ ಒಳಗಡೆ ಒಂದು ಹೈಸ್ಕೂಲ್ ಇರಬೇಕು. 10 ಕಿಲೋಮೀಟರ್ ಒಳಗಡೆ ಒಂದು ಕಾಲೇಜ್ ಇರಬೇಕು ಅಂತ ಒಂದು ಯೋಜನೆ ಪ್ಲ್ಯಾನ್ ಮಾಡಿಕೊಂಡು ಬಂದಂಥ ಸಂದರ್ಭ. ಅದಕ್ಕಾಗಿ ಸ್ವಲ್ಪ ಮನೆ ಇದ್ದ ತಕ್ಷಣ ಅಲ್ಲಿ ಒಂದು ಅಂಗನವಾಡಿ ಓಪನ್ ಮಾಡಿ ಈ ಮಕ್ಕಳನ್ನು ಇಲ್ಲಿ ಕಲಿಸುವಂಥದ್ದು. ಅಂಗನವಾಡಿ ಕೂಡ ನಾನು ಹೇಳಿದಿಷ್ಟೇ, ಆದಷ್ಟು ನಿಮ್ಮದೇ ಸರ್ಕಾರದ ಒಂದು ಯೋಜನೆಯಲ್ಲಿ ಒಂದು ಪ್ಲ್ಯಾನ್ ಇದೆ ಅಂಗನವಾಡಿ ಹೇಗೆ ನಡೆಸಬೇಕಂತೇಳಿ. ನೀವು ನಿಮ್ಮಷ್ಟಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿಕೊಂಡು ಮಾಡಿಕೊಂಡು ಅದು ಇನ್ನಷ್ಟು ಉತ್ತಮವಾದ ಅಂಗಡಿಯನ್ನಾಗಿ ಮಾಡಬೇಕು. ಕನ್ನಡ ಜೊತೆ ಸ್ವಲ್ಪ ಇಂಗ್ಲೀಷಲ್ಲಿ ಕೂಡ ತಾವು ಇವತ್ತು ಅದಕ್ಕೆ ಯಾಕೆ ಎಲ್ಲ ಮಕ್ಕಳಿಗೆ, ಯಾಕಂದ್ರೆ ನಾನು ಹೇಳ್ತಾ ಇದ್ದೇನೆ, ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆ ಚೆನ್ನಾಗಿ ಕಲೀಲಿಕ್ಕೆ ಸಣ್ಣದಿಂದ ಅಭ್ಯಾಸ ಮಾಡಿ. ನಿಮ್ಮ ಮಕ್ಕಳಿಗೆ ಎಷ್ಟು ಭಾಷೆ ಕಲೀಲಿಕ್ಕೆ ಸಾಧ್ಯ ಉಂಟು ಅಷ್ಟು ಭಾಷೆ ಕಲಿಸಿ. ನನಗೆ ಈಗ ಟೆನ್ಷನ್ ಆಗಿದೆ. ನಾನು ಹಿಂದಿ ಕಲಿ ಅಂತ ಹೇಳ್ತಾ ಇದ್ದೆ. ನಾನು ಎಂತಕ್ಕೆ ಹಿಂದಿ ಯಾರಿಗೆ ಬೇಕು? ಎಷ್ಟು ಪಾಸ್ ಆಗಬೇಕು ಅಷ್ಟು ಮಾತ್ರ ಬರೆದೆ. 40% ಸಾಕು, ಪಾಸ್ ಅಲ್ಲ. ಯಾಕೆ ಟೆನ್ಷನ್? ಇದಕ್ಕೆ ಜಾಸ್ತಿ ಒತ್ತೆ ಕೊಡಲಿಲ್ಲ. ಈಗ ನಾನು ಡೆಲ್ಲಿಗೆ ಹೋದಾಗ, ಗುಜರಾತಿಗೆ ಹೋದಾಗ, ಬಾಂಬೆಗೆ ಹೋದಾಗ ನನ್ನ ಭಾಷೆ ಅವರಿಗೆ ಅರ್ಥ ಆಗೋದಿಲ್ಲ, ಅವರ ಭಾಷೆ ನನಗೆ ಅರ್ಥ ಆಗೋದಿಲ್ಲ. ನನಗೆ ನಮ್ಮ ಮುಖಂಡರು ಹೇಳ್ತಾರೆ, ನಿನಗೆ ಹಿಂದಿ ಗೊತ್ತಿದ್ದ ನೀನು ನ್ಯಾಷನಲ್ ಲೀಡರ್ ಆಗ್ತಿದ್ದಿ ಮಾರಂತೆ. ನೋಡಿ, ಒಂದು ಭಾಷೆಯಿಂದ ನಮ್ಮ ಬೆಳವಣಿಗೆ ಎಷ್ಟು ಇತ್ತು ಕಡಿತಾ ಇತ್ತು ಅಂತೇಳಿ. ಸೊ ನಮ್ಗಾದಂಥ ತಪ್ಪು ಇವರಿಗೆ, ಈ ಮಕ್ಕಳಿಗೆ ಯಾರಿಗೂ ಕೂಡ ಆಗಬಾರ್ದು. ಮತ್ತು ಕನ್ನಡ ನಾವು ಭಾಳ ಚೆನ್ನಾಗಿ ಕಲಿಬೇಕು. ಕನ್ನಡ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆ ದ್ವೇಷಿಸಿದರೆ ಕನ್ನಡ ಆಗುವುದಿಲ್ಲ. ನಾವೇಗ ಇನ್ನೊಂದು ಭಾಷೆ ಗೌರವ ಕೊಟ್ಟು ಅದನ್ನು ನಾವು ಕಲಿತೇವೆ, ಆಟೋಮೆಟಿಕ್ ಕನ್ನಡ ಕೂಡ ಭಾಷೆ ಇವತ್ತು ಅಭಿವೃದ್ಧಿ ಇವತ್ತು ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದಕ್ಕಾಗಿ ನಿಮ್ಮ ಮಕ್ಕಳಿಗೆ ಎಷ್ಟು ಭಾಷೆ ಕಲಿಕೆ ಸಾಧ್ಯ ಇದೆ ಅಷ್ಟು ಪ್ರೋತ್ಸಾಹ ಕೊಡಿ. ಎಷ್ಟು ನಿಮ್ಗೆ ಇಲ್ಲಿ ಕಲಿಸಲಿಕ್ಕೆ ಸಾಧ್ಯವಾಗ್ತದೆ, ಅದು ಇಂಗ್ಲೀಷ್ ಇರಲಿ, ಸ್ವಲ್ಪ ಹಿಂದಿ ಇರಲಿ, ಕನ್ನಡ ಹೇಗಾದರೂ ಇರುವಂಥದ್ದು, ತುಳು ಲಿಪಿ ಇರ್ತದೆ, ಅದು ಕೂಡ ಎಷ್ಟು ನಿಮಗೆ ಸಾಧ್ಯ ಇದೆಯಾ ಅಷ್ಟು ಸ್ವಲ್ಪ ಅವರಿಗೆ ಕೊಡುವಂಥ ವಿಚಾರ ಬಹುಶಃ ನಿಮ್ಮ ಈ ಅಂಗನವಾಡಿ ಮುಖಾಂತರ ಬರುವಂಥ ಅವಕಾಶ ಆಗಲಿ. ಒಂದು ಮಾದರಿದ ಅಂಗನವಾಡಿ ಬರಲಿ. ಇಲ್ಲೆಲ್ಲ ಕೂಡ ನಮ್ಮ ಎಲ್ಲ ಕೊಡುಗೆ ದಾನಿಗಳಿದ್ರೆ ಏನು ಟೆನ್ಷನ್ ಇಲ್ಲ. ನಮ್ಮ ಇಸ್ಮಾಯಿಲಾಜ್ ಅವರಿದ್ದಾರೆ, ನಮ್ಮ ಸಿದ್ದಿಕ್ನವರಿದ್ದಾರೆ. ನಿಮಗೆ ಸಣ್ಣ ಪುಟ್ಟ ಹೊಸ ಆಟಕ್ಕೆ ಬೇರೆ ಬೇರೆ ಮಕ್ಕಳಿಗೆಲ್ಲ ಬೇಕಾದ್ರೆ ಇವರು ಅದಕ್ಕೆ ಜಾಸ್ತಿ ಆಗೋದೂ ಇಲ್ಲ. ತಂದು ಯಾರು ಕೂಡ ಉತ್ತಮವಾದ ಕೆಲಸಕ್ಕೆ ಎಲ್ಲರೂ ಕೂಡ ಸಹಕಾರ ಇವತ್ತು ಕೊಡ್ತಾರೆ. ಹಾಗಾಗಿ ನಿಮಗೆಲ್ಲ ನಾನು ಶುಭಾಶಯ ಸಲ್ಲಿಸಿಕೊಂಡು ಮೀನ್ಪ್ರಿ ಬಹುಶಃ ಇವತ್ತು ಅತ್ಯಂತ ಅಭಿವೃದ್ಧಿ ಆಗುವಂಥ ಪ್ರದೇಶ ಇವತ್ತು ಆಗಿದೆ. ಯಾವುದೆಲ್ಲ ನಿಮ್ಮ ಪಂಚಾಯತ್ ಸದಸ್ಯ ಅಮೀದ್ ಅವರು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಏನೆಲ್ಲ ಇಲ್ಲಿ
ನಮ್ಮ ಅಭಿವೃದ್ಧಿಯ ಆ ಕೆಲಸ ಕೇಳಿದಾರ ಎಲ್ಲ ಕೂಡ ಮಾಡಿಕೊಡುವಂಥ ವಿಚಾರ ಇವತ್ತು ಯಾವುದು ಕೂಡ ಕಡಿಮೆ ಇಲ್ಲ. ಆ ಇದರಲ್ಲಿ ಹಕ್ಕುಪತ್ರ ಪೆಂಡಿಂಗ್ ಇತ್ತು, ಹಕ್ಕುಪತ್ರ ಕೂಡ ಕಳೆದ ಸಲ ಕೊಡುವಂಥದ್ದು ವಿಚಾರ ಇವತ್ತು ಆಗಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಸಂತೋಷದ ನೆಮ್ಮದಿಯ ಸೋದರತೆಯ ಜೀವನ ಸಾಗಿಸಿಕೊಂಡು ಮುಂದೆ ಬರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲರಿಗೂ ನನ್ನ ವಿಶೇಷವಾದ ಶುಭಾಶಯ, ಅಭಿನಂದನೆ, ಕೃತಜ್ಞ ನಾನು ಇವತ್ತು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮ ಏರ್ಪಡಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಅಮೀದ್ ಅವರಿಗೂ ಎಲ್ಲರಿಗೂ ನನ್ನ ಪಂಚಾಯತ್ನ ಎಲ್ಲ ಅಧಿಕಾರಿಗಳಿಗೂ ಕೂಡ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನನ್ನ 2 ಮಾತು ಮುಗಿಸಿ ಮಕ್ಕಳಿಗೆಲ್ಲ ಶುಭಾಶಯ ಸಲ್ಲಿಸಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದರ ಜೊತೆ ಆರೋಗ್ಯ ಕೂಡ ಸ್ವಲ್ಪ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳ ಊಟ ಉಪಚಾರದಲ್ಲಿ ಇವತ್ತು ಈಗಲೇ ತಾವು ಆಲೋಚನೆ ಮಾಡಿಕೊಂಡು ಅವ್ರಿಗೆ ಈಗಲೇ ಅಭ್ಯಾಸ ಮಾಡಿ ಮಕ್ಕಳಿಗೆ ಯಾವುದು ರುಚಿಕರ ಯಾವುದು ಕೊಡೋದಲ್ಲ, ಆರೋಗ್ಯಕ್ಕೆ ಯಾವುದು ಪೂರಕವಾಗಿದೆ ಅದನ್ನು ಕೊಡೋದು ವಿಚಾರ ಮಾಡಬೇಕು. ಅದು ವಿಚಾರ ಮಾಡಬೇಕಾದ್ರೆ ನೀವು ಫಸ್ಟ್ ಅದನ್ನು ತಿನ್ನಬೇಕು. ನೀವು ಮಟನ್ ಚಿಕನ್ ತಿಂದು ಇವರಿಗೆ ಇದು ಕೊಟ್ಟು ಇವರಲ್ಲಿ ತಿಂದು ಹೋಗ್ತಾರೆ. ನೀವು ಕರೆಕ್ಟ್ ತಿಂದು ಕರೆಕ್ಟ್ ಯಾವ ಸಂದರ್ಭ ಎಷ್ಟು ಮಾಡಬೇಕು, ಯಾವುದು ತರಕಾರಿ ಯಾವುದು, ಯಾಕಂತ ಹೇಳಿದರೆ ನಾನು ಭಾಳಷ್ಟು ನೋಡ್ತಾ ಇದ್ದೇನೆ, ಕಬ್ಬಿನ ಅಂಶ ಬೇಕಾದಷ್ಟು ತರಕಾರಿ ಇದೆ, ಅದರಲ್ಲಿ ಕಬ್ಬಿನ ಅಂಶ ಬೇಕಾದಷ್ಟಿದೆ, ಅದನ್ನು ನಾವು ಮಕ್ಕಳಿಗೆ ತಿನ್ನಿಸ್ತಿದ್ದಿಲ್ಲ. ದೊಡ್ಡವನಾದಾಗ ಇವನಿಗೆ ಕಬ್ಬಿನ ಅಂಶ ಕಡಿಮೆ ತಿನ್ನಿಸಿಕೊಂಡು ಕಮ್ಮಿ ಮಾತ್ರ ತಿನ್ನಿಸಿದ್ವಿ ಅವರಿಗೆ, ಆಯ್ತು, ಆಗ ಮಾತ್ರ ತಿನ್ನಿಸ್ತಾರೆ. ಈ ತರಕಾರಿ ಕಮ್ಮಿ ನಾವು ಫಿಶ್ ಆಯಿಲ್ ತಿನ್ನುವವರಿಗೆ ನಾವು ಬೇಕಾದಷ್ಟು ಫಿಶ್ ತಿನ್ನಿಸಲಿಲ್ಲ. ಕಡೆಗೆ ನಮಗೆ ವಿಟಮಿನ್ ಕಡಿಮೆ ಆದಾಗ ಮತ್ತು ಅದನ್ನು ಮಾತ್ರ ತಿನ್ನೋದು ಲಾಸ್ಟಿಗೆ 5ಕ್ಕೆ. ಸೊ ಮಾತ್ರ ತಿನ್ನುವಂಥ ಏನು ವಿಚಾರ ಬೇಡ, ಸಣ್ಣದಿಂದಲೇ ಯಾವುದೇ ಆರೋಗ್ಯಕ್ಕೆ ಪೂರಕವಾಗುವಂಥ ವಿಚಾರ ಇದೆ ಅದ್ರ ಬಹುಶಃ ತಾವು ಮನೆಯಿಂದ ಸಣ್ಣದಿಂದಲೇ ಪ್ರಾರಂಭ ಮಾಡಿಕೊಂಡು ಮುಂದೆ ಬರುವಂಥ ವಿಚಾರ ಇವತ್ತು ಆಗಲಿ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲಹೆಯನ್ನು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಇಲಾಖಾ ಸಿಬ್ಬಂದಿಗಳು ನೆನಪಿನಲ್ಲಿಟ್ಟುಕೊಳ್ಳುತ್ತೇವೆ ಎಂಬ ಭರವಸೆಯೊಂದಿಗೆ ಸನ್ಮಾನ್ಯ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿರುವ ಶ್ರೀಯುತ ಮೋನು ಸರ್. ಮೀಂಪುರಿ ಪ್ರದೇಶದ ಅಂಗಳದಲ್ಲಿ ಆಡುವಂಥ ಮಕ್ಕಳು, ಹಾಗಾಗಿ ಈ ಅಂಗನವಾಡಿಯ ಒಂದು ಮೂಲ ಉದ್ದೇಶ ಗ್ರಾಮದಲ್ಲಿ ಅಂಗನವಾಡಿ ಆಗಬೇಕಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಸರ್ಕಾರ ನಮ್ಮ ಮಾಜಿ ಸಚಿವರು ಹೇಳಿದರು. ಹಾಗಾಗಿ ನನ್ನ ಪ್ರೀತಿಯ ಅಂಗನವಾಡಿಯ ತಂಗಿಯಂದಿರಿಗೆ ನಾನು ಹೇಳುವುದು ಇಷ್ಟೇ, ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರಾಗಲಿ, ಒಂದು ಮಸೀದಿಯಲ್ಲಿ ಕೆಲಸ ಮಾಡುವಂತ ಖತೀಬರಾಗಲಿ, ದೇವಸ್ಥಾನ ಚರ್ಚಿಯಲ್ಲಿ ಪೂಜೆ ಪ್ರಾರ್ಥನೆ ಮಾಡುವಂತ ಫಾದರ್ ಆಗಲಿ, ಈ 3 ಜನ ಮಾಡುವಂತ ಕೆಲಸಕ್ಕಿಂತ ಅತ್ಯಂತ ಅಮೂಲ್ಯವಾದ ಕೆಲಸ ಸಣ್ಣ ಮಕ್ಕಳಿಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಆ ಮಕ್ಕಳ ಬೆಳವಣಿಗೆ ಕೆಲಸ ಮಾಡುವಂತ ಅಂಗನವಾಡಿಯ ಕಾರ್ಯಕರ್ತರಿಗೆ ನಾವು ಎಷ್ಟು ಗೌರವ ಕೊಟ್ಟರೂ ಸಾಕಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಮುದ್ದು ಹೃದಯಗಳಿಗೆ ಕೆಲಸ ಮಾಡುವಂತ ಅಂಗನವಾಡಿಯ ಕಾರ್ಯಕರ್ತರು ಮಕ್ಕಳು ದೇವರಿಗೆ ಸಮಾನ ಅಂತ ಎಲ್ಲ ಧರ್ಮದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಮಕ್ಕಳ ಅಭಿವೃದ್ಧಿಗೆ ನಮ್ಮ ಅಂಗನವಾಡಿಯ ಕಾರ್ಯಕರ್ತರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸವನ್ನು ಇಟ್ಟುಕೊಂಡು ಇವತ್ತು ಮೇಂಪುರಿ ಪ್ರದೇಶ ನಮ್ಮ ಅಮೀದ್ರವರು ಹೇಳಿದರು 94 CCಯಲ್ಲಿ ಎಲ್ಲ ಜನರಿಗೆ ಹಕ್ಕುಪತ್ರ ಸಿಕ್ಕಿದೆ ಅಂತ, ಬಹಳಷ್ಟು ಸಂತೋಷ. ಬೆಳಿಗ್ಗೆ ನಾನು ಸುಮಾರು 8:00ವರೆಗೆ ಬಂದಿದ್ದೇನೆ ಈ ಪ್ರದೇಶಕ್ಕೆ. ನಾನು ಕೆಲವು ಜಾಗಕ್ಕೆ ಹೋಗಿದ್ದೇನೆ ಅಂಗನವಾಡಿಯ ಉದ್ಘಾಟನೆಗೆ, ಬೇರೆ ಕೆಲಸಕ್ಕೆ ಅಲ್ಲ. ಆದರೆ ಆ ಅಂಗನವಾಡಿಯ ಉದ್ಘಾಟನೆ ದಿವಸ ನನ್ನ ಗ್ರಾಮದಲ್ಲಿ ಒಂದೇ ದಿವಸ 4 ಅಂಗನವಾಡಿ ಉದ್ಘಾಟನೆ ಆಗಿ ಇತಿಹಾಸ ಇದೆ. ಒಂದೇ ದಿವಸ 4 ಅಂಗನವಾಡಿ, ಅದು ನಮ್ಮ UT ಖಾದರ್ ಅವರ ನೇತೃತ್ವದಲ್ಲಿ 4 ಅಂಗನವಾಡಿ ಒಂದು ದಿವಸ ಉದ್ಘಾಟನೆ ಆದದ್ದು. ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ಚರಿತ್ರೆ. ಆದರೆ ಇಲ್ಲಿ ಬೆಳಿಗ್ಗೆ ಬಂದವಾಗ ಇಲ್ಲಿಯ ಹಿಂದೂ ಬಾಂಧವರು ಮುಸಲ್ಮಾನ್ ಬಂದವರು ಚೇರನ್ನು ಇಟ್ಟು ಹೆಸರು ಕರೆದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಪ್ರದೇಶದ ಎಲ್ಲ ಧರ್ಮದವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಾವು ಮಾಡುವಂತ ಕೆಲಸ, ನಾವು ಮಾಡುವಂತ ಸಾಧನೆ, ಹಾಗಾಗಿ ಇದನ್ನೆಲ್ಲ ನೋಡುವಾಗ ಬಹಳಷ್ಟು ಸಂತೋಷವಾಗಿದೆ. ಹಾಗಾಗಿ ನಮ್ಮ 94 CC ಪ್ರತಿ ನಮ್ಮ ಇಡೀ ಕ್ಷೇತ್ರಕ್ಕೆ ಸುಮಾರು 12,000 ಕುಟುಂಬಗಳಿಗೆ 94 CC ಹಕ್ಕುಪತ್ರ ಕೊಡುವಂತ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿದ್ದಾರೆ. ಖಂಡಿತವಾಗಿ ಒಬ್ಬ ಸಚಿವರು
ಒಂದು ತಹಸೀಲ್ದಾರ್ ಚೇಂಬರ್ಗೆ ಹೋಗುವ ಇತಿಹಾಸ ರಾಜ್ಯದಲ್ಲಿ ಬಹಳಷ್ಟು ಕಡಿಮೆ. ಯಾಕೆಂತ ಹೇಳಿದ್ರೆ ತಹಸೀಲ್ದಾರ್ ಅವರು ಸಚಿವರ ಕಾಲ್ಪುಡಕ್ಕೆ ಹೋಗಬೇಕು, ಆದರೆ ಯುಟಿ ಖಾದರ್ ಅವರು ಹಾಗೆಲ್ಲ. ನಿಮಗಾಗಿ ತಹಸೀಲ್ದಾರ್ ಚೇಂಬರ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಪ್ರತಿ ಗ್ರಾಮದ 94cc ಹಕ್ಕುಪತ್ರವನ್ನು ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕಾಗಿ ನೀವು ಎಲ್ಲ ಜಾತಿ ಧರ್ಮದವರು ಅವರ ಆರೋಗ್ಯಕ್ಕೂ ಆಯುಷ್ಯಕ್ಕೂ ಪ್ರಾರ್ಥಿಸಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಮೀದ್ರವರು ಬಹಳಷ್ಟು ಒಳ್ಳೆಯ ಅಂಗನವಾಡಿ, ಖಂಡಿತವಾಗಿ ಈ ಒಂದು ಅಂಗನವಾಡಿ ನಮ್ಮ ತಾಲೂಕಿನ ಒಂದು ಕೇಂದ್ರ ಬಿಂದು, ಒಂದು ಸೀಟ್ ಔಟ್ ಮಾಡಿ ಒಳ್ಳೆಯ ಅಂಗನವಾಡಿ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಮಾಜಿ ಅಧ್ಯಕ್ಷರಿಗೂ ಈ ಪ್ರದೇಶದ ಸದಸ್ಯರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ, ಈ ಅಂಗನವಾಡಿಯಲ್ಲಿ ಬರುವಂತಹ ಎಲ್ಲ ಮಕ್ಕಳಿಗೆ ದೇವರು ಆರೋಗ್ಯ ಆಯುಷ್ಯನ್ನು ಕೊಟ್ಟು ಈ ಮಕ್ಕಳು ಒಂದು ಒಳ್ಳೆಯ ಸೃಪಜ್ಞೆಯಾಗಿ ಈ ಗ್ರಾಮದಲ್ಲಿ ಬೆಳೆಯಲಿ ಅಂತ ಇಲ್ಲಿ ದೇವರಲ್ಲಿ ಪ್ರಾರ್ಥಿಸಿ, ಕೆಲವರಿಗೆ ನಮ್ಮವರಿಗೆ ಅಥವಾ ಎಲ್ಲರಿಗೂ ಒಂದು ಇದು ಇದೆ, ಅಂಗನವಾಡಿ ಹೋಗುವಂತ ಇಂಗ್ಲಿಷ್ ಮೀಡಿಯಂ ಹೋಗುವ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಗೌರವ, ಅಂಗನವಾಡಿ ಹೋಗುವ ಮಕ್ಕಳಿಗೆ ಸ್ವಲ್ಪ ಗೌರವ ಕಡಿಮೆ. ದಯವಿಟ್ಟು ನೀವು ಹಾಗೆ ತಿಳ್ಕೋಬೇಡಿ. ಅಂಗನವಾಡಿಯಲ್ಲಿ ಸಿಗುವಂತ ವ್ಯವಸ್ಥೆಗಳು ನಿಮ್ಮ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಖಂಡಿತವಾಗಿ ಸಿಕ್ಕುವುದಿಲ್ಲ. ಹಾಗಾಗಿ ಎಲ್ಲ ನೀವು ಹೆತ್ತವರು, ಈ ಪ್ರದೇಶದವರು ನಿಮ್ಮ ಹತ್ತಿರದ ಅಂಗನವಾಡಿಗೆ ಕಳಿಸಿ ಆ ಮಕ್ಕಳ ಬೆಳವಣಿಗೆಗೆ ಸಹಕಾರ ಕೊಡಿ ಅಂತ ಹೇಳುತ್ತಾರೆ. ರೂವಾರಿಯಾಗಿರುವಂತ ಗುತ್ತಿಗೆದಾರರಾದ ಹಮೀದ್ರವರನ್ನು ಸಣ್ಣ ರೀತಿಯಲ್ಲಿ ನೆನಪಿನ ಅದೇ ರೀತಿಯಲ್ಲಿ ಅವರು ಹೊಂಬೆಳಕು ಪತ್ರಿಕೆಯ ಸಂಪಾದಕರು ಕೂಡ ಹೌದು. ಅಂಗನವಾಡಿ ಕೇಂದ್ರದ ಅಭಿವೃದ್ಧಿಗೆ ಪಣ ತೊಟ್ಟು ನಿವೇಶನ ಗುರುತಿಸುವಲ್ಲಿ ಕೂಡ ಮುತುವರ್ಜಿ ವಹಿಸಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಶೀಘ್ರದಲ್ಲಿ ನಿವೇಶನ ಕಾಯ್ದಿರಿಸುವಂತೆ ಅನುಪಾಲನೆ ಮಾಡಿರುತ್ತಾರೆ. ನಿವೇಶನ ದೊರೆತದ್ದು ಕೂಡಲೇ ಗ್ರಾಮ ಪಂಚಾಯತ್ ವತಿಯಿಂದ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುದಾನಕ್ಕಾಗಿ ಪ್ರಸ್ತಾವನೆ ಸಲ್ಲಿಸಿ ಅನುದಾನ ಬರುವಾಗ ತಡವಾದರೂ ತಮ್ಮ ಎಲ್ಲಾ ರೀತಿಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅನುದಾನವನ್ನು ಹೊಂದಿಸಿಕೊಂಡು ಸುಸಜ್ಜಿತ ಕಟ್ಟಡ ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಕ್ಕಳಿಗೋಸ್ಕರ ಮೂಲಭೂತ ಸೌಕರ್ಯಕ್ಕಾಗಿ ದಾನಿಗಳ ಸಹಕಾರ ಪಡೆದು ಸುಂದರವಾದ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರ ವತಿಯಿಂದ, ಇಲಾಖಾ ವತಿಯಿಂದ ಅವರಿಗೆ ತುಂಬುರುದಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರನ್ನು ಗೌರವಿಸುತ್ತಿದ್ದೇವೆ. ಇವರಿಗೆ ಆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಒದಗಿಸಿ ಇನ್ನಷ್ಟು ಸಮಾಜ ಸೇವೆಗೆ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಮೀದ್ರವರೇ, ನಿಮಗಿದು ನಮ್ಮೆಲ್ಲರ ನಲ್ಮೆಯ ನಮನಗಳು. Gracias.